ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಥವಾ ಫೇಮಸ್ ಆಕ್ಟರ್ ಆಗ್ಬೇಕು ಅನ್ನುವಂತಹ ಕನಸು ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಈಗಿನ ಕಾಲದಲ್ಲಿ ತನ್ನ ಮಗನ ಕೈಯಲ್ಲಿ ಡಿಗ್ರಿ ಪದವಿಯನ್ನ ಮೀರಿ ಕೂಡ ಪದವಿ ಇದ್ರೂ ಕೂಡ ತನ್ನ ಕುಲಕಸುಬನ್ನ ಮುಂದುವರಿಸಿಕೊಂಡು ಜೀವನ ಸಾಗಿಸುವಂತವರು ಕೂಡ ಇದ್ದಾರೆ. ನಮ್ದು ಹೆಸರು ರಾಮಚಂದ್ರನ್ ಅಂತ. ನಾನು ತಮಿಳ್ನಾಡಿಂದ 2002 ಅಲ್ಲಿ ಬಂದು ನಮ್ಮ ತಂದೆ ಇಲ್ಲೇ ಉಳ್ಕಿಯಲ್ಲಿ ಚಪ್ಪಲ್ ರಿಪೇರಿ ಮಾಡ್ತಿದ್ದಾರೆ. 4 ಹೆಣ್ಣು ಮಕ್ಕಳಿಗೂ ನನ್ನ ತಂದೆ ಇದೇ ಕೆಲಸದಲ್ಲಿ ಕಂಟಿನ್ಯೂ ಮಾಡಿ ಮದುವೆ ಮಾಡಿ ಕೊಟ್ಟಿದ್ದಾರೆ. ಇವಾಗ ಚಪ್ಪಲಿ ಹೊಯ್ಯುವ ಮಾರೆ ಆ ತರ ಮಾತನ್ನ ಕೇಳಿದೀರಾ? ನಿಮ್ಗೆ ಎಂತದ್ದು ನಿಂದನೆ ಆಗಿದ? ಆತರ ಇಲ್ಲಿ ಆತರ ಈ ದಕ್ಷಿಣ ಕರ್ನಾಟಕದಲ್ಲಿ ಆತರ ಏನಿಲ್ಲ. ಎಲ್ಲರೂ ಒಳ್ಳೆ ಮಾತಾಡಿದ್ದಾರೆ, ಮತ್ತೆ ನಮಗೆ ನೋಡಿದ್ರೆ ಒಳ್ಳೆ ರೆಸ್ಪೆಕ್ಟ್ ಸಹ ಕೊಟ್ಟಿದ್ದಾರೆ. ಇವತ್ತು ನಿಜ ಖುಷಿಯಾಗಿದೆ, ಯಾಕೆಂದ್ರೆ ಮೀಡಿಯಾದವರು ಬಂದಿದ್ದೀರಿ, ಸುದ್ದಿ ಚಾನಲ್ ಎಲ್ಲ ಮಾತಾಡ್ಲಿಕ್ಕೆ ಸಿಕ್ಕಿದೆ. ಅದೇ ನನಗೆ ಇವತ್ತು ನಿಜ ಖುಷಿ. ಮಾತ್ರ ಹಾಗೆ ನೋಡುವಾಗ ನಂಗೆ ಅಲ್ಲಿರುವ ಟೀಚರ್ಸ್ನವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ನಮಗೆ ಸಹ ಖುಷಿ ಆಗ್ತದೆ ಅವರು ಸಪೋರ್ಟ್ ಕೊಡುವಾಗ. ಮತ್ತೆ ಬೇರೆ ಟೀಚರ್ನವರು ಹೊರಗೆ ಬರುವವರು ಸಹ ನೋಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು ಹೇಳುದಾದ್ರೆ ನಿಮಗೆ ಎಲ್ಲರಿಗೆ ಹೇಳುದಂದ್ರೆ, ನೀವು ಯಾವುದೇ ಬಿಸ್ನೆಸ್ ಯಾವ್ದ್ರಲ್ಲಿ ಆದ್ರೂ ಯಶಸ್ಸು ಮಾಡ್ಬೇಕಾದ್ರೆ ನಿಮಗೆ ಮೇನ್ ಆಗಿ ಶಿಸ್ತು ಬೇಕು. ಶಿಸ್ತಿದ್ರೆ ಯಾವ್ದು ಕೂಡ ಸಾಧಿಸಬಹುದು. ಸ್ವಲ್ಪ ಕನ್ನಡ ಭಾಷೆ ಬರ್ತದೆ. ಆ ಟೈಮಲ್ಲಿ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಬಂದು ರೋಡ್ ಸೈಡ್ ಕೂತ್ಕೊಂಡಿದ್ದೇನೆ. ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಉಂಟು ಅದು ಪಕ್ಕದಲ್ಲಿ, ಅಲ್ಲಿ ಕೂತ್ಕೊಂಡಿದ್ದೇನೆ. ಮತ್ತೆ ರಾತ್ರಿಯಲ್ಲಿ ಹೋಗಿ ಪಪ್ಪರಡ ಅಮ್ಮ ಇದ್ದಾರಲ್ಲ ಅವರು ಇದಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಮಲಗಿದ್ದೇನೆ. ಒಂದು 20 ದಿವಸ ಅಲ್ಲಿ ಮಲಗಿದ್ದೇನೆ. 20 ದಿವಸ ಪಪ್ಪನಡದೆ ಮಲಗಿದ್ದೇನೆ.